ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂತಹ ಗಣ್ಯರು ಕಡಿಮೆ ಏನಲ್ಲ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರ್ತಾರೆ. ಜೊತೆಗೆ ವಿಶೇಷವಾಗಿ ನಟಿಯರು ಬರ್ತಾರೆ. ಇವತ್ತು ನಾವು ಬಹಳ ಖುಷಿಯಿಂದ ಹೇಳ್ತೀವಿ, ನಮ್ಗೆ ಅದು ವಿಶೇಷ ವ್ಯಕ್ತಿಗಳು ಸಿಕ್ಕಿರುವಂತದ್ದು. ಯಾರಂತ ಹೇಳಿದ್ರೆ, ಒಂದು ಕಾಲದ ಮೇರು ನಟಿ, ಅಳದಿರೋನು ಕೂಡ ಅಳಿಸ್ತಿರುವಂತಹ ಒಂದು ನಟಿ ಶ್ರುತಿ ಅವರು, ಅವರ ಅಮ್ಮನ ಜೊತೆ ಬಂದಿರುವಂತದ್ದು. ನಮಸ್ತೆ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ನಿಮ್ಗೆ ಸಿಕ್ಕಿರುವಂತದ್ದು. ನೀವು ಈ ಕ್ಷೇತ್ರಕ್ಕೆ ಬಂದಿರಾ, ಇಲ್ಲಿ ಅನುಭವ ಹೇಗಾಯ್ತು ನಿಮ್ಗೆ ಅನ್ನುವಂತ? ನೋಡಿ, ನಾವು ಬಾಲ್ಯ ಅಲ್ಲ, ನಾವು ತಲತಲಾಂತರದಿಂದ ನಮ್ಮ ತಂದೆ, ನಮ್ಮ ತಾತ, ಆ ಕಾಲದಿಂದನೂ ಅವರೊಟ್ಟಿಗೆ ಬಂದದ್ದು ನೆನಪು ನಮಗೆ. ಈ ಕ್ಷೇತ್ರಕ್ಕೆ ಬರುವಾಗ ಯಾವಾಗ್ಲೂ ನಾವು ಬರೋದಲ್ಲ, ಅದು ಭಗವಂತ ಮಂಜುನಾಥ ಕರೆಸ್ಕೊಡೋದಷ್ಟೇ ನಮ್ಮನ್ನ. ಅವನ ಅಪ್ಪಣೆ ಕೊಟ್ಟಾಗ ಬಂದು ದರ್ಶನ ಮಾಡೋದಷ್ಟೇ ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತ ಅನ್ಕೊಳ್ತೀನಿ ಯಾವಾಗ್ಲೂ. ಇವತ್ತು ಫ್ಯಾಮಿಲಿ ಸಮೇತವಾಗಿ ಇಬ್ಬರು ತಾಯಂದಿರು ಜೊತೆ ಅಪ್ಪ ಬೇರೆ ಬಂದಿದ್ದಾರೆ, ಫುಲ್ ಕುಟುಂಬ ಸಮೇತವಾಗಿ ಬಂದಿರುವಂತದ್ದು. ಒಬ್ರು ಬರೋದಕ್ಕೂ ಈ ಒಂದು ಕುಟುಂಬ ಸಮೇತ ತುಂಬಾ ವ್ಯತ್ಯಾಸ ಇರುವಂತದ್ದು. ಸೊ ಇವತ್ತು ದರ್ಶನ ನಿಮ್ಗೆ ಎಷ್ಟು ವಿಶೇಷ ಅನಿಸ್ತು ಅಂತ? ನನಗೆ ಅಪ್ಪ ಅಮ್ಮನ ಜೊತೆ ಕಳೆಯುವಂತ ಪ್ರತಿಯೊಂದು ಕ್ಷಣವೂ ತುಂಬಾ ಭಾಗ್ಯ ಅಂತ ನಾನು ಅನ್ಕೊಳ್ತೀನಿ. ಅವ್ರ ಜೊತೆ ಪುಣ್ಯಕ್ಷೇತ್ರಗಳು ಬರೋದು ಇನ್ನೂ ಪುಣ್ಯವಾದ ಕೆಲಸ ಅಂತ ನಾನು ಅನ್ಕೊಳ್ತೀನಿ. ಅಪ್ಪ ಅಮ್ಮನಿಗೆ ತುಂಬಾ ಆಸೆ ಇತ್ತು ಬರಬೇಕು ಅಂತ. ಆದ್ರೆ ಅವರು 3 ಜನ ಒಟ್ಟಿಗೆ ಬರೋಕ್ಕಾಗಲ್ವಲ್ಲ. ಈ ಕಡೆ ನಾನು ಬರಬೇಕು, ಇಲ್ಲಾಂದ್ರೆ ಅಣ್ಣ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ನಾವು ಕರ್ಕೊಂಡು ಬಂದ್ರೆ ಮಾತ್ರ ಅವ್ರಿಗೆ ಈ ಥರ ಕ್ಷೇತ್ರಗಳಿಗೆ ಬರೋಕ್ಕೆ ಸಾಧ್ಯ. ನಂದು ಕೊರಗಜ್ಜ ಅನ್ನುವಂಥ ಒಂದು ಸಿನಿಮಾ ಮಂಗಳೂರಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಕಾನ್ಫರೆನ್ಸ್ ಇದೆ, ಪ್ರೆಸ್ ಮೀಟ್ ಇದೆ. ಒಂಥರ ಪ್ರೀ ರಿಲೀಸ್ ಈವೆಂಟ್ ಥರ ಒಂದು ಮಾಡ್ತಾ ಇದ್ದಾರೆ. ಕೋಲ ಸೇವೆ ಇತ್ತು. ಹಾಗಾಗಿ ಅಪ್ಪ ಅಮ್ಮ ಅದನ್ನು ನೋಡಿದಾಗ ಆಗುತ್ತೆ, ಧರ್ಮಸ್ಥಳಕ್ಕೆ ಒಂದು ಹೋಗಲೇಬೇಕು ಅನ್ನೋದು ಅವರ ಆಸೆ ಇತ್ತು. ಹಾಗಾಗಿ ಕರ್ಕೊಂಡು ಬಂದೆ. ಇನ್ನು ಅಮ್ಮನ ಬಗ್ಗೆ ಕೇಳಬೇಕಾಗುತ್ತೆ, ಹೇಗಾಯ್ತು ದರ್ಶನ? ನಮ್ಮ ಧರ್ಮಸ್ಥಳ ಹೇಗನಿಸ್ತು? ಧರ್ಮಸ್ಥಳದ ಮಂಜುನಾಥ ಸ್ವಾಮಿಂದೆ ನಾವು ಕೇಳಿದ್ದನ್ನೆಲ್ಲ ಕೊಟ್ಟ, ದೇವ್ರಂತ ಗಂಡನ್ ಕೊಟ್ಟ. ಪುತ್ರಿ ಅಂತೂ ನಿಮಗೆ ಗೊತ್ತಿದೆ ಎಂತ ಮಗಳು ಅಂತ. ಇಬ್ರು ಹೆಣ್ಮಕ್ಳು, ಒಬ್ಬ ಮಗ, ಇಬ್ರು ಹೆಣ್ಮಕ್ಳು ಭಗವಂತ ಕೊಟ್ಟ. ಎಲ್ರು ಕಲಾ ಸೇವೆ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ಭಾಗ್ಯ ನೀನು ಬೇಕಿಲ್ಲ ತಾಯಿ. ನಿಮ್ಮ ಭಕ್ತಿಗೆ ಒಲಿದು ಆ ಎಲ್ಲವನ್ನು ಕೂಡ ಅನುಗ್ರಹ ಮಾಡಿರುವಂತದ್ದು ಆ ದೇವರು. ಖಂಡಿತ ಖಂಡಿತ. ನಾವು ಸಣ್ಣ ವಯಸ್ಸಿನಿಂದಲೂ ಮಂಜುನಾಥ ಅಂದ್ರೆ ತುಂಬಾ ಪ್ರೀತಿ ನಮಗೆ. ಸಾಮೂಹಿಕದಲ್ಲಿ ಬಂದಿದ್ದೀವಿ, ಈಗ ನನ್ನ ಮಗಳ ಜೊತೆ ಬಂದಿರೋದು ತುಂಬಾ ಧನ್ಯ. ಬೆಳ್ತಂಗಡಿ ಹೇಗನಿಸ್ತು? ಸೂಪರ್, ತುಂಬಾ ಚೆನ್ನಾಗಿದೆ. ಇವರು ರಾಧಾ, ಇವ್ರ ಹೆಸರು ರುಕ್ಮಿಣಿ. ಕೃಷ್ಣ, ರಾಧಾ, ರುಕ್ಮಿಣಿ. ಆಕ್ಚುಲಿ ದೇವರು ಹೇಳಿದ್ರೆ ಮದುವೆ ಅನ್ನೋದು ಅದು 2 ಜನ್ಮದ ಒಂದು ಅನುಬಂಧ ಅಂತ. ಸೊ ಅದಕ್ಕೆ ಸರಿಯಾಗಿ ಅವರ ಹೆಸರು ಕೂಡ ರಾಧಾ ರುಕ್ಮಿಣಿ, ಜೊತೆಗೆ ಅವರ ಪತಿದೇವರು ಕೂಡ ಕೃಷ್ಣ. ಹಾಗಾಗಿ ಆ ಕೃಷ್ಣ ರಾಧಾ ರುಕ್ಮಿಣಿ ಅವರ ಬಾಂಧವ್ಯ ಕೂಡ ಅಷ್ಟೇ ಚೆನ್ನಾಗಿದೆ. ಎಲ್ಲರೂ ಕೂಡ ಮಾದರಿಯಾಗಿರೋ ದಂಪತಿಗಳು ಇವರೆಲ್ಲರೂ ಕೂಡ. ಇನ್ನು ಅಮ್ಮ, ನೀವು ಕ್ಷೇತ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದು? ಮಂಜುನಾಥ ಸ್ವಾಮಿ ಬಗ್ಗೆ ಏನ್ ಹೇಳೋಕ್ ಸಾಧ್ಯ ಆಗುತ್ತೆ ಅಲ್ವಾ? ಮಕ್ಕಳಿಗೆ ಒಳ್ಳೆ 3 ಜನ ಮಕ್ಳನ್ನ ಕೊಟ್ಟಿದ್ದಾರೆ, 4 ಜನ ಮೊಮ್ಮಕ್ಳನ್ನ ಕೊಟ್ಟಿದ್ದಾರೆ. ಎಲ್ಲಾರು ಕಲಾವಿದ್ರೆ, ಮಕ್ಕಳು ಮೊಮ್ಮಕ್ಕಳು ತಲತಲಾಂತರದಿಂದನೂ ನಮ್ಮ ಇದು ಕಲಾವಿದರನ್ನೇ ಸೇವೆ ಮಾಡ್ಕೊಂಡು ಬಂದಿದ್ದಕ್ಕೆ ನನ್ನ ಮಗಳು ಕರ್ಕೊಂಬಂದು ಯಾವಾಗ್ಲೂ ಕರ್ಕೊಂಬರ್ತಾಳೆ. ಇದೇ ಫಸ್ಟ್ ಟೈಮ್ ಅಲ್ಲ, ಅವಳು ಯಾವಾಗ ಎಲ್ಲಾ ದೇವಸ್ಥಾನಕ್ಕೂ ಕರ್ಕೊಂಬರ್ತಾಳೆ, ಮಗ ಕರ್ಕೊಂಬರ್ತಾನೆ, ಇಡೀ ಫ್ಯಾಮಿಲಿನೇ ಕರ್ಕೊಂಬರ್ತಾಳೆ. ಅದೊಂದು ಸಾರ್ಥಕತೆ, ನಮ್ಮ ಜನ್ಮ ಸಾರ್ಥಕವಾಯ್ತು. ದರ್ಶನ. ಇನ್ನೊಂದು ನಾನು ಯಾಕೆ ಮಾದರಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಹೆಚ್ಚಿನ ಈಗ ಬ್ಯುಸಿ ಶೆಡ್ಯೂಲ್ ಎಲ್ಲರೂ ಕೂಡ, ಜೊತೆಗೆ ನಿಮ್ಮ ಆಕ್ಟ್ರೆಸ್ ಅಂತ ಲೈಫ್ ಹೇಳೋದೇ ಬೇಕಾಗಿಲ್ಲ, ಎಲ್ಲ ಕೂಡ ಬ್ಯುಸಿ ಇರ್ತಾರೆ, ಫ್ಯಾಮಿಲಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಒತ್ತು ಕೊಡೋಕೆ ಆಗೋದಿಲ್ಲ. ಆದ್ರೆ ಇವರು ಹಾಗಲ್ಲ, ಅದು ಎಲ್ಲಿ ಹೋಗ್ಲಿ ಏನೇ ಮಾಡಿ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದೇ ಅಮ್ಮಂದ್ರಿಗೆ ಮತ್ತೆ ಅಪ್ಪನಿಗೆ. ಸೊ ಇದೆ, ಅದೇ ಗ್ರೇಟ್. ಇಡೀ ಫ್ಯಾಮಿಲಿನೇ ಕರ್ಕೊಂಡ್ ಬರ್ತಾಳೆ, ಹಾಗಾಗಿ ಗ್ರೇಟ್. ಇಂತಹ ಮಗಳು ಪ್ರತಿಯೊಬ್ರು ಕೂಡ ಹುಟ್ಬೇಕು ಅಂತ. ಎಲ್ರಿಗೂ ಹುಟ್ಟಬೇಕು. ಶ್ರುತಿನ ಎಲ್ಲರ ಮನೆಯಲ್ಲಿ ಇಂಥ ಮಗಳೇ ಹುಟ್ಟಬೇಕು. ಆಕ್ಚುಲಿ ಅವರು ಮನೆ ಮಗಳು, ಪ್ರತಿ ಮನೆ ಮಗಳು ಅವರು. ನಿಮಗೆ ಎಷ್ಟು ಹೇಳಿದ್ರು ಸಾಲದು. ತುಂಬಾ ಥ್ಯಾಂಕ್ಸ್ ಮನೆ ಮಗಳು ಅಂತ ಹೇಳಿದ್ದಕ್ಕೆ. ಇನ್ನೊಂದು ಶ್ರುತಿ ಅಮ್ಮ, ಈಗ ಲಕ್ಷ ದೀಪೋತ್ಸವ ಹತ್ರ ಬಂತು, ನೀವು ಅದ್ರ ಮುಂಚಿತವಾಗಿ ಬಂದ್ಬಿಟ್ಟಿದ್ದೀರಾ. ಸೊ ಅದನ್ನ ಮಿಸ್ ಮಾಡ್ಕೋತೀರಾ ಅಥವಾ ಮತ್ತೆ ಬರ್ತೀರಾ ಏನಾದ್ರು? ಇಲ್ಲ, ನನಗೆ ಕಾರ್ತಿಕ ಸೋಮವಾರದಲ್ಲಿ ಕಾರ್ತಿಕ ಸಮಯದಲ್ಲಿ ಬರಬೇಕು ಅಂತ ಇತ್ತು. ಲಕ್ಷ ದೀಪೋತ್ಸವ ಸಮಯದಲ್ಲಿ ನನಗೆ ಕೆಲಸ ಇದೆ, ಬೆಂಗಳೂರಲ್ಲಿ ಶೂಟಿಂಗ್ ಇದೆ, ಹಾಗಾಗಿ ಬಿಡು ಮಾಡ್ಕೊಂಡು ಬರಕ್ಕಾಗ್ಲಿಲ್ಲ. ಕಾರ್ತಿಕದಲ್ಲಿ ಅಮ್ಮನ್ ಕರ್ಕೊಂಡ್ ಬರ್ಬೇಕು, ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ಬೇಕು ಅಂತ ಆಸೆ ಇತ್ತು. ಭಗವಂತ ಅಷ್ಟು ಈಡೇರಿಸಿದಾನೆ. ನೀವು ಬೆಳ್ತಂಗಡಿಗೆ ಎಷ್ಟು ಸಲ ಬಂದಿರ್ಬೋದು? ಲೆಕ್ಕನೇ ಇಟ್ಟಿಲ್ಲ ನಾನು. ನಾನ್ ಬಾಲ್ಯದಿಂದ ಅಂತೂ ಬರ್ತಾ ಇದ್ದೀನಿ. ಒಳ್ಳೆ ಅವಿನಾಭಾವ ಸಂಬಂಧ ಅಂತೂ ಇದೆ. ಹೌದು, ಯಾವಾಗ್ಲೂ ಇದೆ. ಮಂಜುನಾಥ ಅಂದ್ರೆ ಸಾಕು ನಮ್ಗೆ. ಮುತ್ತಿನಂತ ಮಕ್ಳು ಕೊಟ್ಟಿದ್ದಾನೆ ಭಗವಂತ. ನೀವು ಪುಣ್ಯಾತ್ಮರು ಬಿಡಿ. ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು.
ಓಕೆ, ಇಷ್ಟೊತ್ತು ಕೇಳಿದ್ರೆಲ್ಲ ಶ್ರುತಿ ಆಗಿರ್ಬೋದು, ಅವರ ಅಮ್ಮ ರಾಧಾ ರುಕ್ಮಿಣಿ ಕೂಡ ಬಹಳ ವಿಶೇಷವಾಗಿ ಮನದಾಳದ ಮಾತನ್ನ ಆಡಿರುವಂತದ್ದು. ನಿಶಾನ್ ಹಾಗೂ ಸುವೀರ್ ಜೈನ್ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ.